ಕಾರ್ಯಕ್ರಮನ ನೀಡಲಿಕ್ಕಿರುವಂಥವರು ಜಗದೀಶ್ ಆಚಾರ್ಯ ಪುತ್ತೂರು. ಇವರ ಹೆಸರನ್ನು ಕೇಳದೇ ಇರುವಂತ ಯಾವ ಸೋಮೇಶ್ವರ ದೇವಸ್ಥಾನ ಹಾಗೂ ನಮ್ಮ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಮುಂದಕ್ಕೆ ವೇದಿಕೆಯನ್ನ ಸಿದ್ಧತೆಗೆ ಅವರಿಗೆ ನೀಡಲಿಕ್ಕಿದ್ದೇವೆ. 8:30 ಬಳಿಕ ಶ್ರೀದೇವರ ವಿಶೇಷ ಬಲಿ ಉತ್ಸವ ಕೂಡ ಈ ಒಂದು ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ಅದುವರೆಗೂ ಭಕ್ತಿ ಗಾನದಿಂದ ನಮ್ಮನ್ನೆಲ್ಲ ರಂಜಿಸಿ ಇರುವಂತವರು ಶ್ರೀ ಸ್ವಾಮಿ ಜಯ 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 ಸ್ವಾಮಿ ಜಯ 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 ಸ್ವಾಮಿ ಜಯ ಜಯ
ಚರ್ಮದರ ಕಿಡ ಕಿಡ ತಗ ನಮ್ ಕಿಡ ಕಿಡ ತಗ ತ್ರಿಶೂಲಧರ ನಮ್ ಕಿಡ ಕಿಡ ತಗ ನಮ್ ಕಿಡ ಕಿಡ ತಗ ತ್ರಿನೇತ್ರ ಶಂಕರ ಕಿಡ ಕಿಡ ತಗ ದಿಕ್ಕಿಡ ಕಿಡ ತಗ ತಾಂಡವಿ ಧಂಬರ ದಿಕ್ಕಿಡ ಕಿಡ ತಗ ದಿಗಿದರಿ ಕಿಡ ತಗ ವ್ಯಾಘ ಚರ್ಮಧರ ತುಮ್ ಕಿಡ ಕಿಡ ತಗ ನಮ್ ಕಿಡ ಕಿಡ ತಗ ತ್ರಿಶೂಲಧರ ನಮ್ ಕಿಡ ಕಿಡ ತಗ ನಮ್ ಕಿಡ ಕಿಡ ತಗ ತ್ರಿನೇತ್ರ ಶಂಕರ ನಂದಿವಾದನ ನಾರದ ಯೋಗ ಪ್ರಿಯ ನಂದಿವಾದನ ನಾರದ ಯೋಗ ಪ್ರಿಯ ಜಗನಂ ಕಿಡ ತಗ ತಗನಂ ಕಿಡ ತಗ ಉದ ತಗ ತಗದೈ ಜಗ ಜಗ ಜಯ ಜಯ ಶಶಿರ ವಿಭೂಷಣ ರೂಪ ಭಯಂಕರ ಡಮರುಕ ಹಸ್ತ ತೃತೀಯ ಸಹಸ್ರ ದೀಕ್ಷಿತ ನಾಥ ನಟೇಶ ಕೌತುಂ ತಗ ತಗದಾಂ ದಿಗಿ ದಿಗಿ ದೈ ತಕ್ಕುದಿ ಕುತಕ್ಕಿ ತುಂ ಕಿಡ ಕಿಡ ತಗಿದನಿ ತಂಗಿ ಕಿಡ ತಗದಿ ಕೋತ ಹಾಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ಆತ್ಮೀಯ ಮಿತ್ರನೂ ಆಗಿರುವ ಶ್ರೀಯುತ ಜಗದೀಶ್ ಆಚಾರ್ಯ ಪುತ್ತೂರು ಅವರನ್ನು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದಾರೆ, ಸ್ವಾಗತಿಸ್ತಾ ಇದ್ದಾರೆ. ಆಡಳಿತ ಮಂಡಳಿಯ ಅಧ್ಯಕ್ಷರು ಸ್ವಾಗತಿಸ್ತಾ ಇದ್ದಾರೆ. ರವೀಂದ್ರನಾಥ್ ರೈ ಅವರು.
ಭೂಷಣ ಶೇಷವಿಘ್ನ ವಿನಾಯಕ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ ಶರಣ ಬಿನಕನೆ ಕನಕ ರೂಪನೆ ಸ್ವಾಮಿನಿ ಸಂಗರೂರನೆ ಶರಣ ಬಿನಕನೆ ಕನಕ ರೂಪನೆ ಸ್ವಾಮಿನಿ ಸಂಗರೂರನೆ ಶರಣ ಸಾಂಬನ ಪ್ರೀತಿ ಪುತ್ರನೇ ಶರಣ ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣ ಬೆನಕನೆ ಕನಕ ರೂಪನೆ ಸ್ವಾಮಿನಿ ಸಂಗರೂರನೆ ಓಂ ಗಂ ಗಣಪತಯೇ ನಮಃ 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 ಓಂ ಗಂ ಗಣಪತಯೇ ನಮಃ. ಇಳಿಯಲ್ಲೇ ಇಲ್ಲ, ಇನ್ನು ಪೇಟೆಯಲ್ಲಿ ಇರ್ತಾರೆ. ಸೊಪ್ಪು ತಿನ್ನಲಿಕ್ಕೆ ಅಂತ ಗುಡ್ಡೆಗೆ ಬಿಟ್ಟಂಥ ಹಸುಗಳೆಲ್ಲ ಸಾಯಂಕಾಲ ಮನೆಗೆ ಬರುವಾಗ ಅದಕ್ಕೆ ಗೋಧೂಳಿ ಸಮಯ ಅಂತ ಹೆಸರು. ಅದೇ ಸಮಯಕ್ಕೆ ಸರಿಯಾಗಿ ಲಕ್ಷ್ಮಿ ಕೂಡ ಮನೆಗೆ ಬರೋದಂತೆ. ಅಂತಹ ಪವಿತ್ರವಾದಂಥ ಗೋಮಾತೆಯನ್ನು ನಾವು ಪೂಜಿಸಬೇಕಾದಂಥ ಸಂದರ್ಭಕ್ಕೆ ಸರಿಯಾಗಿ ಗೋಧೂಳಿ ಸಮಯ ಅಂತ ಕರೆಯುವಂಥದ್ದು. ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆಗಬೇಕಿದ್ದರೂ ನಾವು ಈಶ್ವರನನ್ನೇ ಸ್ಮರಿಸುವುದಾದರೂ ಕೂಡ ಗಣಪತಿಯನ್ನು ಮುಂದಿಟ್ಟುಕೊಂಡೇ ಮಾಡುವಂಥದ್ದು. ಸಂಕಷ್ಟಿಯ ದಿವಸ ನೋಡಬೇಕು, ನಮ್ಮಲ್ಲಿ ಹೆಣ್ಣು ಮಕ್ಕಳು ಗಣಪತಿಗೆ ವಿಶೇಷವಾದಂಥ ಆರಾಧನೆಗಾಗಿ ಗರಿಕೆ ಹುಡುಕಿಕೊಂಡು ಹೋಗ್ತಾರೆ. 30-40 ಸೈಟಲ್ಲಿ ಮನೆ ಕಟ್ಟಿದವರಿಗೆ ಗರಿಕೆಯಲ್ಲಿ ಸಿಗ್ತದೆ. ಹತ್ತಿರದ ಕಾಂಪೌಂಡಿಗೆ ಹೋಗ್ಬೇಕು, ಇಲ್ಲದ್ರೆ ಮಾರ್ಗದ ಬದಿಯಲ್ಲಿ ಹೋಗಬೇಕು. ಬ್ಯುಸಿ ಶೆಡ್ಯೂಲ್ ಅಲ್ಲಿಂದ ಗರಿಕೆ ತಗೊಳ್ಳೋದಕ್ಕೆ. ಒಂದು 21 ಆದರೂ ಸಿಗಬೇಡುವ? 121 ಸಿಕ್ಕಿದ್ರೆ ಭಾರಿ ವಿಶೇಷ, 108 ಸಿಕ್ಕಿದ್ರೆ ಅದಕ್ಕೆ ಎಂತ ಮಾಡ್ತಾರೆ, ಮನೆಯಲ್ಲಿ ತುಳಸಿ ಗಿಡದ ಬುಡದಲ್ಲೇ ಗರಿಕೆಯನ್ನು ಹಾಕಿಟ್ಟಿರ್ತಾರೆ. ನೀವು ನೀರು ಹಾಕಿದ್ರಿಂದ ತುಳಸಿ ಗಿಡಕ್ಕೆ ದೊಡ್ಡದಾಗಿ ಗರಿಕೆ ಬೆಳೆಯೋದಿಲ್ಲ, ನೀರು ಹಾಕದೇ ಇದ್ದರೆ ಗರಿಕೆ ಸಾಯೋದಿಲ್ಲ. 1 ವಾರ ಟೂರ್ ಮಾಡಿ ಬನ್ನಿ, ತುಳಸಿ ಗಿಡದಲ್ಲಿ ಜೀವ ಇರೋದಿಲ್ಲ. ಆದರೆ ಗರಿಕೆ ಮಾತ್ರ ತನ್ನ ಬೇರಿನ ಬುಡದಲ್ಲಿ ಜೀವವನ್ನು ಹಿಡಿದಿಟ್ಟುಕೊಳ್ಳಬಲ್ಲಂತಹ ಸಾಮರ್ಥ್ಯವನ್ನು ತೋರಿಸಿಕೊಡ್ತದೆ. ಹಾಗಿದ್ರೆ ಈ ಗರಿಕೆಗೆ ಮತ್ತು ನಮಗೆ ಏನು ಸಂಬಂಧ? ಸಂತೋಷ ಬರುವಾಗ 6ಕ್ಕೆ ಏರಬಾರದು, ದುಃಖ ಬರುವಾಗ 3ಕ್ಕೆ ಇಳಿಬಾರದು. ಸ್ಥಿತಪ್ರಜ್ಞತ್ವದ ಸಂಕೇತವಾಗಿ ಗರಿಕೆ ಕಾಣಿಸಿಕೊಳ್ತದೆ. ಅದಕ್ಕೆ ಬಲ್ಲವರು ಹೇಳುವಂತಹದ್ದು, ಗಣನಾಯಕನಿಗೆ ಗರಿಕೆ ಇಷ್ಟ, ಗಣನಾಯಕನಿಗೆ ಗರಿಕೆ ಇಷ್ಟ, ನಮ್ಮ ಜನನಾಯಕರಿಗೆ ಗೊರಿಕೆ ಇಷ್ಟ ಅಂತ. ಗೊರಿಕೆ ಹೊಡಿಲಿಕ್ಕೆ ನಾವು ಬಿಡಬಾರದು, ಅದಕ್ಕೆ ಎಚ್ಚರಾವಸ್ಥೆಯಲ್ಲಿ ನಾವಿರಬೇಕಾದಂಥದ್ದು. ಅಂತಹ ಮಹಾಗಣಪತಿಯನ್ನು ಆರಾಧಿಸಿದ್ದೇವೆ. ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಕಾರ್ಯಕ್ರಮದ ಮುಂದೆ ಈಶ್ವರನನ್ನು ನೀವು ಜೊತೆಯಾಗಿ, ನೀವು ಮನಸ್ಸ, ನಾವು ಬಾಯಿ ಬಿಟ್ಟು ಜೊತೆಯಾಗಿ ಹಾಡುವಂತಹ ಈಶ್ವರನ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. नमः शिवाय
तस्मै मकाराय नमः शिवाय तस्मै यकाराय नमः शिवाय नमः शिवाय नमः शिवाय ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ನಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಜಗದವರೆಲ್ಲ ಶಿವ 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 ಎನ್ನಿರೋ ಮರೆದಿರಬೇಡಿ ಶಿವ ಶಿವ ಹನುಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ ಶಿವ ಮನುಜ ಜನ್ಮದಿ ಮರೆದಿರಬೇಡಿ ಶಿವ 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 ಹನುಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ ಶಿವ ಅಪರಾಧದ ಕೊಡಿ ತ್ಯಜಿಸಬೇಕಾದರೆ ಶಿವ 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 ಶಿವ
ಶಿವಾಯ ಓಂ ನಮಃ 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 ಶಿವಾಯ ಉದಯ ಅಂಚಾನ್ಗೇನು ರಾತ್ರಿ ಓಂ ನಮಃ ಶಿವಾಯ ಅಂತ ಯಾಕೆ ಹೇಳಬೇಕು ಅಂದರೆ ಕೊರೋನಾ ಬಂದ ಮೇಲೆ ಹೆಚ್ಚಿನವರಿಗೆ ಗೊತ್ತಾಗಿದೆ. ವ್ಯಾಯಾಮ ಶಾಲೆಯಲ್ಲಿ ವ್ಯಾಯಾಮ ಮಾಡುತ್ತಿದ್ದಾಗಲೇ ನಿಧನ. ರಾತ್ರಿ ಬಸ್ ಹತ್ತಿ ಬೆಂಗಳೂರಿಗೆ ಹೋದವ ಕಂಡಕ್ಟರ್ ಎಬ್ಬಿಸಿದ್ರೆ ಹೇಳುವುದಿಲ್ಲ, ಯಾಕೆಂದರೆ ಜೀವ ಹೋಗಿದೆ. ಯಾವಾಗ ಏನು ಅಂತ ಹೇಳಲಿಕ್ಕಾಗೋದಿಲ್ಲ. ಪ್ರತಿ ರಾತ್ರಿ ಒಂದು ಸುಖಕರವಾದಂಥ ನಿದ್ರೆ ಕೂಡ ಮನುಷ್ಯನಿಗೆ ಸಾವಿಗೆ ಸಮಾನ. ಬೆಳಿಗ್ಗೆ ಏಳಲಿಕ್ಕುಂಟು, ಕರೆಂಟ್ ಬಿಲ್ ಕಟ್ಟಲಿಕ್ಕುಂಟು, ಮಗನದ್ದು ಶಾಲೆಗೆ ಹೋಗಿ ಮಾರ್ಕ್ಸ್ ಕಾರ್ಡ್ ನೋಡ್ಲಿಕ್ಕುಂಟು ಅಂತ ನೀವು ಲೆಕ್ಕಾಚಾರ ಹಾಕಿ ವ್ಯವಹಾರ ಮಾಡೋದ್ರಿಂದ ರಾತ್ರಿ ನಿದ್ದೆ ಬರ್ತದೆ. ಯಾರಾದರೂ ಒಬ್ಬರು ಹೇಳಿ ನೀ 12 ಗಂಟೆಗೆ ಇರು ನಾಯಿಸ ಮುಗಿಡಿದ ಮನುಷ್ಯ ನಿದ್ದೆ ಮಾಡಲಿಕ್ಕಿಲ್ಲ, ಎತ್ತರದಲ್ಲಿ ಕೂತ್ಕೊಳ್ತಾರೆ. ಸಾವಿಗಿಂತಲೂ ಸಾವಿನ ಭಯ ದೊಡ್ಡದು ಅಂತ ಹೇಳ್ತಾರೆ. ಅದಕ್ಕಾಗಿ ರಾತ್ರಿ ಓಂ ನಮಃ ಶಿವಾಯ ಅಂತ ಯಾಕೆ ಮಲಗಬೇಕು ಅಂದರೆ ಅವ ಮೋಕ್ಷಕಾರಕ. ಒಂದು ವೇಳೆ ನಮ್ಮ ಜೀವ ಹೋಗುವುದಿದ್ದರೂ ಕೂಡ ಜೀವನದ ಕೊನೆಯ ಗಳಿಗೆಯಲ್ಲಿ ಶಿವನ ನಾಮಸ್ಮರಣೆ ಮಾಡಿದಂತಾಗಲಿ ಎಂಬ ಸದುದ್ದೇಶದಿಂದ ಓಂ ನಮಃ ಶಿವಾಯ ಅಂತ ಮಲಗಬೇಕು. ಬೆಳಿಗ್ಗೆ ಎದ್ದು ನಮ್ಮ ನಿತ್ಯದ ಕಾರ್ಯಕ್ರಮವನ್ನು ನಾವು ಮಾಡುವಾಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇನ್ನೊಬ್ಬನಿಗೆ ತೊಂದರೆ ಆಗದೆ ನನ್ನ ಜೀವನ ನಡೀಲಿ ಎಂಬ ಸದುದ್ದೇಶಕ್ಕಾಗಿ ನಮ್ಮನ್ನು ಕಾಪಾಡುವಂಥ ಶ್ರೀಮನ್ನಾರಾಯಣನನ್ನು ಬೆಳಿಗ್ಗೆ ನಾವು ಜಪ ಮಾಡಬೇಕು. ಅದಕ್ಕಾಗಿ ಶಿವ ಶಿವ ಅಂತ ನಾವು ಜೊತೆಯಾಗಿ ಹೇಳಿದ್ದೇವೆ. ಯಾರು ಹೆದರುವುದು ಬೇಡ. ನಾಳೆಲ್ಲ ಒಟ್ಟಿಗೆ ಪುನಃ ಹೇಳಲಿಕ್ಕುಂಟು, ನಾರಾಯಣ ಅಂತ ಹೇಳಲಿಕ್ಕುಂಟು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ತೆಲುಗು ಸಾಹಿತ್ಯದಲ್ಲಿ ಈಶ್ವರನನ್ನು ಸ್ತುತಿಸುವಂಥ ಗೀತೆ ನಮ್ಮ ಕಾರ್ಯಕ್ರಮದ ಮುಂದೆ ನಮ್ಮ ತಂಡದ ಯಶಸ್ವಿ ಪ್ರತಿಭಾವಂತ ಗಾಯಕಿ ಜನ್ಯಪ್ರಸಾದ್ ಅನಂತಾಡಿ ವೇದಿಕೆಯಲ್ಲಿ. అడ్డబొట్టు శంకరుడా జోల పట్టుకొని తిరిగేటుడా జగాలను గాజ
ದಾಸ ಸಂಕೀರ್ತನೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ.
ಹರಿ ಕುಣಿದ ಪರಮ ಭಾಗವತರ ತೇರಿಯೋಳಾಡು ಪರಮ ಭಾಗವತರ ತೇರಿಯೋಳಾಡು ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಹರಿನಾಮ ಸಂಕೀರ್ತನೆ ಇಲ್ಲಿಗೆ ಮುಗಿಲಿಲ್ಲ. ಶಿವನ ಸನ್ನಿಧಾನದಲ್ಲಿ ಎಷ್ಟೋ ಜನ ಭಕ್ತಾದಿಗಳು ಸೇರಿದ್ದೀರಿ. ಈ ಕ್ಷಣವನ್ನು ನಾವು ಹರಿಯ ಪಾದಕ್ಕೆ ಅರ್ಪಣೆ ಮಾಡುವ, ಅದು ಪರಮಾತ್ಮನ ಶಿವನ ಪಾದಕ್ಕೂ ಅರ್ಪಣೆ ಮಾಡಿದಂತೆ. ಈ ಕ್ಷಣವನ್ನು ನಾವು ಹರಿಯ ಪಾದಕ್ಕೆ ಅರ್ಪಣೆ ಮಾಡಿಕೊಂಡು ಎರಡೂ ಕೈಗಳನ್ನು ಮೇಲೆತ್ತುಕೊಂಡು ಹರಿನಾಮ ಸಂಕೀರ್ತನೆ ಹಾಡುವ. ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಹಾಡುವ. ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ 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 ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಕೈ ಎತ್ತಿಕೊಂಡು ಹರಿನಾಮ ಸಂಕೀರ್ತನೆ ಭಕ್ತಿಯಿಂದ ನೀವೆಲ್ಲ ಸೇರಿ ಮಾಡಿದ್ದೀರಿ. ಕುಣಿದ ನಮ್ಮ ಹರಿ ಕುಣಿದ ಹರಿ 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 ಕುಣಿದ ನಮ್ಮ 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 ಹರಿ ಕುಣಿದ ಓಂ ನಮಃ ಶಿವಾಯ
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಭೈರವ ರುದ್ರಾಯ ಮಹಾರುದ್ರಾಯ ಕಾಲರುದ್ರಾಯ ಕಂಕಾಂತ ರುದ್ರಾಯ ವೀರ ರುದ್ರಾಯ ರುದ್ರ ರುದ್ರಾಯ ಘೋರ ರುದ್ರಾಯ ಅಘೋರ ರುದ್ರಾಯ ಮಾರ್ತಾಂಡ ರುದ್ರಾಯ ಅಂಡ ರುದ್ರಾಯ ಬ್ರಹ್ಮಾಂಡ ರುದ್ರಾಯ ಚಂಡ ರುದ್ರಾಯ ಪ್ರಚಂಡ ರುದ್ರಾಯ ದಂಡ ರುದ್ರಾಯ ಶೂಲ ರುದ್ರಾಯ ವೀರ ರುದ್ರಾಯ ಭವ ರುದ್ರಾಯ ಭೀಮ ರುದ್ರಾಯ ಅತಳ ರುದ್ರಾಯ ವಿತಳ ರುದ್ರಾಯ ಸುತಳ ರುದ್ರಾಯ ಮಹಾತಳ ರುದ್ರಾಯ ರಸಾತಳ ರುದ್ರಾಯ ಕಲಾತಳ ರುದ್ರಾಯ ಪಾತಾಳ ರುದ್ರಾಯ ನಮೋ ನಮಃ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ. ವೀರಭದ್ರಾಯ ನಿಹಿತ್ರಾಯ ಘೋರ ಸಂಹಾರ ಸಕಲಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ. ಶಂಭೋ ಶಂಭೋ ಶಂಕರ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ. ಹರ 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 ಮಹಾದೇವ. ಹರ 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 ಮಹಾದೇವ. ಓಂ ನಮಃ ಸೋಮಾಯ ಚ ರುದ್ರಾಯ ಚ ನಮಃ ಸಾಮ್ರಾಯ ಕರುಣಾಯ ಚ ನಮಃ ಕ್ಷೈರಾಯ ಚ ಪಶುಪತಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವದಾಯ ಚ ದೂರೇ ವದಾಯ ಚ ನಮೋ ಮಂತ್ರೇ ಚ ಹನ್ಯಸೇ ಚ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ಕರಾಯ ನಮಃ ಶಂಭವೇ ಚ ಮಯೋ ಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ. ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನಾ.
त्रिशूल त्रिशूल सत्य प्रभाव दिव्य प्रकाश मंत्रस्वरूप निष्प्रपंचादिनिष्कलङ्कोऽहं पूर्णभूतहं प्रत्यगत्मागं नित्यब्रह्मोगं आसोगं सच्चित्प्रमाणमो मूलप्रमेय अयं ब्रह्मास्मि
ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಎಷ್ಟೊಂದು ವಿಚಾರಗಳು ಕೆಲವೊಮ್ಮೆ ನಾನು ಮಾತಾಡೋದು ಎಷ್ಟೋ ಕಡೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಿಂತಿದ್ದೇವೆ. ನೀವು ಅಪೇಕ್ಷೆಯಾಗಿದ್ದರೆ ಅಳವಡಿಸಿಕೊಂಡು ಈ ಕಾರ್ಯಕ್ರಮ ಅಪೇಕ್ಷಿಸಿದ್ದೀರಿ. लिंगाष्टकमिदं पुण्यं यः पठेत् शिवसन्निधौ शिवलोकमवाप्नोति शिवेन सर्वोदते। ಶ್ರೀ ಸೋಮನಾಥನ ಸನ್ನಿಧಾನದಲ್ಲಿ ನಡೆದಂತಹ ಕೋಟಿ ಶಿವಪಂಚಾಕ್ಷರಿ ಜಪಯಜ್ಞ ಕಾರ್ಯಕ್ರಮದ ಸಮಾರೋಪದ ಸಂದರ್ಭದಲ್ಲಿ ನಮಗೊಂದು ಅವಕಾಶವನ್ನು ಕೊಟ್ಟಿದ್ದೀರಿ ಜಗದೀಶ್ ಆಚಾರ್ಯ ಪುತ್ತೂರು ಮತ್ತು ಬಳಗದವರಿಗೆ. ಹಿಂದೆ ಇರುವಂತಹ ಬಿರುದುಗಳು ಅದೆಷ್ಟೋ ನಮಗೆ ಪ್ರಮುಖವಾಗುವುದಿಲ್ಲ. ನಿಮ್ಮಂಥ ಕಲಾಭಿಮಾನಿಗಳ ಪ್ರೋತ್ಸಾಹ ಮತ್ತು ಪುರಸ್ಕಾರ ಸದಾ ನಮಗೆ ನೆನಪಲ್ಲಿರುವಂಥದ್ದು. ಇಂತಹ ಒಂದು ಗಳಿಗೆಯಲ್ಲಿ ಈ ಕಾರ್ಯಕ್ರಮ ಕೊಟ್ಟದ್ದಕ್ಕಾಗಿ ಸಮಿತಿಯ ಅಧ್ಯಕ್ಷರು ಸೇರಿಕೊಂಡಂತೆ ಎಲ್ಲ ಸದಸ್ಯರುಗಳಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮ ಮಾಡಿಸಲಿಕ್ಕೆ ಅವರಿಗೆ ಮನಸ್ಸುಂಟು, ನೋಡಲಿಕ್ಕೆ ಜನ ಇಲ್ಲ ಅಂತಾದರೆ ಅದಕ್ಕೆ ಚಂದ ಇಲ್ಲ. ಸಮಾರೋಪದ ಸಂದರ್ಭ ನಮ್ಮ ನಿರೀಕ್ಷೆಗೂ ಮೀರಿ ಈ ದೇವಸ್ಥಾನದ ಸನ್ನಿಧಾನದಲ್ಲಿ ಜಗದೀಶ್ ಆಚಾರ್ಯ ಪುತ್ತೂರು ನಮ್ಮವರು ಮತ್ತು ದೇವರ ಧ್ಯಾನದೊಂದಿಗೆ ನಮಗೂ ಒಂದು ಸ್ವಲ್ಪ ಪುಣ್ಯ ಭಾಗ ಸಿಗಲಿ ಎಂಬ ಅಭಿಲಾಷೆಯೊಂದಿಗೆ ನಮ್ಮೊಂದಿಗೆ ಸಹಸ್ರ ಸಂಖ್ಯೆಯಲ್ಲಿ ಸೇರಿದಂತಹ ನಿಮ್ಮಂಥ ಕಲಾಭಿಮಾನಿಗಳಿಗೆ ಹಾಗೂ ಭಗವದ್ಭಕ್ತರಿಗೆ ನಮ್ಮ ತಂಡದ ಪರವಾಗಿ ಪ್ರಥಮ ಆದ್ಯತೆಯಲ್ಲಿ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯ ಕೆಳಭಾಗದಲ್ಲಿ ನೇರವಾಗಿ ಕಾರ್ಯಕ್ರಮವನ್ನು ಆಸ್ವಾದಿಸಿದ್ದು ಮಾತ್ರವಲ್ಲದೆ ಲೈವ್ ಮಾಧ್ಯಮದ ಮೂಲಕ ಈ ಕಾರ್ಯಕ್ರಮವನ್ನು ಆಸ್ವಾದಿಸಿ ಉತ್ತಮವಾಗಿ ನಮಗೆ ಮೂಡಿ ಬರ್ತಾ ಇದೆ ಅಂತ ಕಮೆಂಟ್ಸ್ಗಳನ್ನು ಕಳಿಸಿದ್ದಾರೆ. ನಮ್ಮ ಕಣ್ಣಿಗೆ ಅವರು ಕಾಣದೇ ಇದ್ದರೂ ಕೂಡ ಅವರಿಗೂ ಕೂಡ ಈ ಮುಖಾಂತರ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಹೊತ್ತಿನ ತನಕ ಈ ದಸರಾ ಅಂತ ಕಲಾವಿದರು ಇವರೆಲ್ಲ ಕೊಳದಲ್ಲಿ ಕೃಷ್ಣ ಕೊಳಲು ಓದುವಂಥ ಹಾಡಿಗೆ ಇವತ್ತು ನಮ್ಮಲ್ಲಿ ಸಮರ್ಥ ಕೊಳಲು ನುಡಿಸಿದ್ದಾರೆ. ಕೀಬೋರ್ಡ್ನಲ್ಲಿ ಶ್ರೀಯುತ ಪ್ರಕಾಶ್ ಕುಂಬಳೆ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ರಿದಮ್ ಪ್ಯಾಡ್ನಲ್ಲಿ ಶ್ರೀಯುತ ರವಿಕಾಂತ್ ಕಾಸರಗೋಡು, ತಬಲದಲ್ಲಿ ಶ್ರೀಯುತ ಅಶೋಕನ್ ಕಾಸರಗೋಡು. ನಮ್ಮ ಧ್ವನಿಯ ಕೊಳಕನ್ನು ತೆಗೆದು ಹೊಳಪನ್ನು ನಿಮ್ಮಲ್ಲಿಗೆ ತಲುಪಿಸುವಲ್ಲಿ ನೀವು ಮಾತಾಡಿದ್ದು ಕೇಳಬೇಕು, ನಾವು ಹಾಡಿದ್ದು ಕೇಳಬೇಕು, ಎರಡಕ್ಕೂ ತೊಂದರೆ ಆಗದ ರೀತಿಯಲ್ಲಿ ಉದಯ್ ಅವರು ನಮ್ಮೊಂದಿಗೆ ನಮ್ಮೊಂದಿಗೆ ಇವತ್ತು ಆಪರೇಟ್ ಮಾಡಿ ಉದಯ್ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇದನ್ನಂತೆ ಪಾತ್ರಗಳನ್ನ ಜಾಸ್ತಿ ಆಗಂತ ನೀವು ಯೋಚನೆ ಮಾಡ್ತೀರಿ ಅಂತಾದರೆ ಕಾರ್ಯಕ್ರಮಕ್ಕೆ ಒಂದು ಉಪ್ಪು ಇದ್ದ ಹಾಗೆ ಎಲ್ಲ ಸರಿ ಇದ್ದು ಉಪ್ಪು ಇಲ್ಲ ಅಂತಾದರೆ ಉಪ್ಪು ಹೆಚ್ಚಾದರೂ ಹೋಯಿತು, ಕಡಿಮೆ ಆದರೂ ಹೋಯಿತು. ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾಳೆ ನಮಗೆ ಗುರುತ ಇಷ್ಟು ಜನರಲ್ಲಿ ಸ್ವಲ್ಪ ಹೆಚ್ಚಿಗೆ ಗುರುತ ಸಿಕ್ಕಿದರೆ ನನ್ನನ್ನೇ ಬೇಗ ಗುರುತ ಸಿಕ್ಕಿತ್ತು, ಬೇರೆಯವರು ಸ್ವಲ್ಪ ಅಷ್ಟು ಪಕ್ಕ ಸಿಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಕೃಷ್ಣ ಪ್ರಸಾದ್ ಜಗದೀಶ್ ಆಚಾರ್ಯ ಅವರ ತಂಡದಲ್ಲಿ ನಿರೂಪಕನಾಗಿ ನಿಮ್ಮೆದುರಿದ್ದೇನೆ. ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ವಿರೋಧಿಸಬೇಕು. ಮುಖ್ಯವಾಗಿ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯರು ಹೆಚ್ಚಾಗಿ ಇಷ್ಟು ಬ್ಯುಸಿ ಶೆಡ್ಯೂಲ್ ಮಧ್ಯೆ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇದ್ದು ಎದುರು ಭಾಗದಲ್ಲಿ ಕುಳಿತು ಆಸ್ವಾದಿಸ್ತಾ ಇದ್ದೀರಿ. ಅವರನ್ನು ಕೂಡ ತುಂಬ ಹೃದಯದಿಂದ ನೆನಪಿಸಿಕೊಳ್ತಾ ಇದ್ದೇನೆ. ಜಗತ್ತಿಗೆ ಬೆಳಕನ್ನು ನೀಡುವಂತಹ ಭಗವಾನ್ ಸೂರ್ಯನಾರಾಯಣ ನಮಸ್ಕಾರ ಪ್ರಿಯ, ವಿಘ್ನ ನಿವಾರಕ ವಿಘ್ನೇಶ್ವರ ನೈವೇದ್ಯ ಪ್ರಿಯ, ನಮ್ಮನ್ನು ಸಾಕಿ ಸಲಹುವ ಶ್ರೀಮನ್ನಾರಾಯಣ ಸ್ತುತಿ ಪ್ರಿಯ. ಹಾಗೆ ಈ ಸೋಮನಾಥ ಜೀವನದ ಕಡೆಗೆ ಮೋಕ್ಷವನ್ನು ದಯಪಾಲಿಸುವ ನಾದಪ್ರಿಯ ಅನುಭವ, ಅಭಿಷೇಕ ಪ್ರಿಯ ಅನುಭವ.
ಆ ಸೋಮನಾಥನಿಗೆ ನಾದದ ಅಭಿಷೇಕದ ಮಂಗಳಗೀತೆಯೊಂದಿಗೆ ಮತ್ತೆ ನಿಮ್ಮ ಭೇಟಿ ಮುಂದಿನ ವರ್ಷ ಅಥವಾ ಮುಂದಿನ ಗಳಿಗೆಯಲ್ಲಿ ಸಾಧ್ಯವಾಗಲಿ ಅಂತ ಹಾರೈಸುತ್ತಾ ಮತ್ತೆ ನಿಮ್ಮ ಭೇಟಿಯನ್ನು मृत्युंजयाय रुद्राय नीलकंठाय शंभवे अमृतेशाय सर्वाय महादेवाय ते नमः। ओम उदयं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षयमामृतात्। नीलाञ्जनसमाभासं प्रविभो यमाग्रजं छायाकाण्डसम्भूतं तं नमामि शनैश्चरम्। रामाय रामभद्राय रामचन्द्राय वेधसे सिंहाय पतये नमः। मुकोऽपि यत्प्रसादेन मुकुन्दशयनायते राजराजाय ते रिक्तो राघवेन्द्रं तमाश्रये। ಮಹಾತೆರನ ಶಿವನ ಆ ನಾಮಸ್ಮರಣೆ ತಲ್ಲೀಣ ಮಂತಿನಂಚಿನ ಜಗದೀಶ್ ಆಚಾರ್ಯ ಪುತ್ತೂರು ಜಗದೀಶ್ ಅಂಡೆ ನಮ್ಮಾರೆ ಅರೆಗೆ ಬಕಾರನ ತಂಡಗೆ ನಮ್ಮ ದೇವಸ್ಥಾನದ ವತಿಡ್ದು ನಮ್ಮ ಕೋಟಿ ನಾಮ ಜಪ ಸಮಿತಿದ ವತಿಡ್ದು ಹೃತ್ಪೂರ್ವಕ ವಂದನೆ ಅರ್ಪಿಸೋದಿಲ್ಲ ಧನಾತೀರ್ನ ಕಲೆ ಬೆಳಗಡೆ ಆ ಸೋಮನಾಥೆ ಸರ್ವ ರೀತಿಯಲ್ಲಿ ಆಶೀರ್ವಾದ ಮಾಡ್ಪಡೆದು ಈಗ ಮಾತೆಲ್ಲ ಪ್ರೀತಿಡಿ ಭಕ್ತಿಡಿ ನಟ್ಟೋದಿಲ್ಲ ವಂದನೆ ಕಟಾಕ್ಷ ಹೋರಾಟದ ಈ ಸಂದರ್ಭ ಹೊನ್ನೊಂದು ಮತ್ತೆ ಬೇತೆ ಮಸ್ತ್ ಸ್ವಯಂ ಸೇವಕರ ಸಹಕಾರ ಕೊಡ್ತಾರೆ ಆ ಇನ್ನೇನು ಸುಧಾರಣೆ ಗೊತ್ತಿದೆ 10 ಜನ ಸಹಕಾರ ಕೊಡ್ತಾರೆ ಅಕ್ಕಿ ಮಾತೆ ಆಗಲ ಸೋಮನಾಥ ದೇವರೇ ಎಡ್ಡೆ ಮಲ್ಪಡ್ದು ಈ ಸಂದರ್ಭ ಹೊನ್ನೊಂದು ಬೊಕೊಂಜಿ ಎಲ್ಲಂಜಿ ಮದ್ದೂರು ಮಹಾಗಣಪತಿ ದೇವಸ್ಥಾನದಾಗಿ ಬತ್ತಿತ್ತೇರು ಅಗ್ಲ ಬ್ರಹ್ಮಕಲಶ ಮದ್ದೂರ್ದಾಗ ಬ್ರಹ್ಮಕಲಶ ಮಾರ್ಚ್ ಆ ಒಂದು ಬತ್ತದಂಗೆ ಮನವಿ ಕೊಡ್ತಾರೆ ಈ ಮಾಗಣದ ಒಂಜಿ ಉದೆ ನಮ್ಮ ಮುಂತೂರುದಾಡಿ ಬರೋದೊಂದು ಅಕ್ಲ ಬತ್ತು ಮನವಿ ಇರ್ತಿದ್ದಾರೆ ಆ ಸಂದರ್ಭಗಳು ಮಾತ ಮಾಗಣದಕ್ಕೆ ಸೇರಿದು ನಮ್ಮ ಮದ್ದೂರು ಮಹಾಗಣಪತಿಗಳಿಗೆ ಹೊರೆ ಮುಲ್ಕೊಡ್ತಾರೆ ಸೋಮನಾಥನ ಕೇಂದ್ರೀಕೃತವಂತ ಗಡ್ಬಡಾದ ದುರ್ಗಾ ಪರಮೇಶ್ವರಿ ತಲಪಾಡಿ ದೇವಸ್ಥಾನದಲ್ಲಿ ಹೋಗ್ತಾರೆ ಅಕ್ಲ ಇಂಕ್ಲೋಟಿಗೆ ಸೇರೊಂದು ಇಂಜಿ ಹೊರೆ ಕಾಣಿಕೆಯನ್ನು ಕಡ್ಬಿಡುವ ಅಂದರೆ ನಮ್ಮ ಇನ್ನು ಅಕ್ಲೆ ಭರವಸೆ ಕೊಡ್ತಾ ಐಕ್ಲ ಒಂದು ಸಮಿತಿ ಪೂರ ಮಲ್ಪ ಈಗ ಪೂರ ನಿಕ್ಲ ಸಹಕಾರ ಈ ಸಂದರ್ಭಗಳು ಕೊನೊಂದು ನನ್ನರ ಮಾತರಿಗಳ ಧನ್ಯವಾದಾನ ಕೊರೊಂದು ಎನ್ನ ರಟ್ಟು ಬಾತೇನೆ ಅಂತೇಳಿ ಅಂಚರ ಎಂಗ್ಲ ಎಂದು ನಮ್ಮೆಲ್ಲದಾರೆ ಮುಂತಾದ ತಾಮ್ಯ ಹೊಸ ಸದಸ್ಯರು ಸುರೇಶ್ ಭಟ್ನಗರ್ ಅರೆಗ್ಲಿ ಸಂದರ್ಭ ಧನ್ಯವಾದ ಅರ್ಪಿಸೋ ಒಂದು ಎನ್ನ ರಟ್ಟು ಬಾತೇನೆ ಅಂತ ನಮ್ಮ ಮುರನಿಂಚ ಈ ಲೈಟಿಂಗ್ ಸೌಂಡ್ ವ್ಯವಸ್ಥೆ ನಮ್ಮ ಪ್ರಾಣದಿಂದ ನಮ್ಮಟ್ಟು ಅಶ್ವಿನ್ ಕುತ್ತಾರ್ ಅಶ್ವಿನ್ ಕುತ್ತಾರ್ ಅರವಿಂದ್ ಶಾರದಗೌಡ ಅಧ್ಯಕ್ಷರು ಮುರನಿಂಚ ರಾತ್ರಿ ನಮ್ಮಟ್ಟು ಇಲ್ಲರು ಅಶ್ವಿನ್ ಕುತ್ತಾರ್ ಲೈಟಿಂಗ್ ಬಗ್ಗೆ ಸೌಂಡ್ಸ್ ಮೇಂಟೈನ್ ಮಾಡ್ತಾರೆ ಅದೆಲ್ಲ ಪ್ರೀತಿದ ವಂದನೆ ಅರ್ಪಿಸೋದಿಲ್ಲ ವಿಶೇಷವಾದ ಈ ಒಂದು ಕಾರ್ಯಕ್ರಮ ಆವಡದಂಡ ಸಂಕಲ್ಪ ಅದನ್ನು ಕಣ್ಣ ಆನಂದ ಬಸ್ ಬಂದಾಗ ನಮ್ಮ ವೈದ್ಯರು ಅಂತೂ ಒಟ್ಟಾದ ಈ ಒಂದು ಸೋಮನಾಥ ಅಂಗನಡು ಅದ್ಭುತ ಸೃಷ್ಟಿ ಆತನು ಪ್ರತಿ ಗೋಡೆ ಇಡ್ಲ ಕಲ್ಲು ಕಡಲ ನಿಕ್ಲ ಮನಸ್ಸಿರ್ಲ ನಿಕ್ಲ ಇಲ್ಲಡ್ಲ ನಿಕ್ಲ ಮಾತಾ ಕಡಿಡ್ಲ ಅಂಚಿಂಚಿ ಪೋನಗ್ಲ ನಿಕ್ಲ ಬಾಯಿಡು ಆ ಓಂ ನಮ ಶಿವಯ ಏನೊಂದು ಪಡೆ ಮುಕ್ತ ಕಲ್ಲದ ಗೋಡೆ ಕೆಪಿಕರ್ನಲ್ಲ ಕೇರ್ನವು ಓಂ ನಮ ಶಿವ ಓಂ ನಮ ಶಿವ ಕೇರ್ನಿಂದು ಖಂಡಿತವಾಗ್ಲ ಆ ಓಂ ನಮ ಶಿವ ನಿಕ್ಲ ಮನಸ್ಸಿಡು ನಿರಂತರವಾದ ಪಡು ಆ ಸೋಮನಾಥನ ನೆನಪು ನಿರಂತರವಾದ ಪಡು ಈ ಸೋಮನಾಥನ ಕ್ಷೇತ್ರ ನಿಕ್ಲ ಮನಸ್ಸು ನಿರಂತರವಾದ ಪಡು ಅಂಚನೆ ಸೋಮನಾಥನ ಕ್ಷೇತ್ರಡು ಸರಿ ಏಪ್ರಿಲ್ 11ಕ್ಕೆ ಸೋಮನಾಥನ ಕ್ಷೇತ್ರಡು ವರ್ಷಾವಧಿ ಜಾತ್ರಾ ಮಹೋತ್ಸವ ಆಪಡು ಎಂಗ್ಲಿಗೆ ವಿಶ್ವಾಸ ಉಂಡು ಏಪದ ಲೆಕ್ಕದ ಈ ಸಲ ಜಾತ್ರೆ ಆಪುಜಿ ವಿಶೇಷವಾದ ರೀತಿಯ ಜಾತ್ರೆ ಆಪುಂಡು ಪಂಡ ಭಕ್ತರಿಗೆ ಸೋಮನಾಥನ ಕಾರ್ಣಿಕ ಪೂರ ಗೊತ್ತಾಗ್ತದೆ ಸೋಮನಾಥೆ ಮಣಿಪಂದ ಕುಳಿತಿತ್ತಲ್ಲ ಅರೆಗೆ ಎಂಚಬೋಡ ಐನ ಮನ್ಪವರ ನಾವು ಎಂಗ್ಲಿಗೆ ಸ್ವತಃ ಅನುಭವ ಆತಂಡು ಈ ಒಂದು ಕೋಟಿ ನಮ್ಮ ಜಪ ಮನ್ಪನಾಗ ಇಲ್ಲಿ ಸ್ವತಃ ಅನುಭವ ಆತಂಡು 2ನೇ ದಿನ ತಾನೇ ಬರ್ಸ ಬಂದಾಗ
ಅವು ಬರ್ಸವಾತಿನ ಉಪದವರ ರತ್ತು ಅಂಗಣ ಸೋಕು ದೆಕ್ಕೋಡು ಅನ್ನೋದಿತ್ತಿಡು ಅವು ಅಂಗಣ ದೆಕ್ಕದು ಶುದ್ಧ ಅದು ಮನದ ನಾಮ ಜಪ ಆತದು 1 ಕೋಟಿ ಹೆಂಗೆ ಯಾವಜಿ 1 ಕೋಟಿ ಹೆಂಗೆ ಯಾವಜಿ ಬಂದು 1 ಕೋಟಿ ನಾಮ ಜಪನ ಭಕ್ತರ ಮನ್ಪದೇರು ಭಕ್ತರ ಕುಲ್ನಕ್ಲು ಮಾತ್ರ ನಾಮ ಜಪ ಮನ್ಪಂದೆ ಬೇಟೆ ಕುಲ್ದಿನ ಪೊಲೀಸ್ ತಕ್ಕಲ ಬಾಯಿಲ್ಲ ಬಗ್ಗೆ ತೂ ಅಂತ ಓಂ ನಮ ಶಿವ ಏನಂತುಡು ಕಿತ್ತದ ಸಂತೆ ತಕ್ಕಲ ಬಾಯಿಡ್ತೀನಿ ಓಂ ನಮ ಶಿವ ಕಜೋಪಚ್ಚಿನ ಅಕ್ಲ ಬಾಯಿಡ್ತೀನಿ ಓಂ ನಮ ಶಿವ ಮುಡಿ ಏರ್ಪುರ ಸುತ್ತ ಇತ್ತರ ಆ ಸಂದರ್ಭಗಳು ಅಕ್ಲ ಬಾಯಿಡೆ ಮನಸ್ಸಿಡ್ತೀನಿ ಅವಾಗ ಹಿಂಗೆ ತೂವನಿತ್ತ ಓಂ ನಮ ಶಿವ ಮಾತ ಕೇಳಂತೀನಿ ಈ ಓಂ ನಮ ಶಿವ ಪ್ರತಿಯೊರಿನ ಬಾಯಿಡ್ಲ ನಿತ್ಯರ ನಂತರ ಉಪ್ಪಡು ಈ ಸೋಮನಾಥನ ನೆನಪು ಸೋಮನಾಥನ ಕ್ಷೇತ್ರದ ನೆನಪು ಭಕ್ತರ ಮಾತಾಡಿ ಉಪ್ಪಡು ನಮ್ಮಿನಕ್ಕೆ ಖಂಡಿತ ಕೈ ಬಿಡು ಪೂಜೆ ಪಂಪಿನ ಪಾತ್ರದೊಟ್ಟಿಗೆ ಕೊಡಿಮಾಳು ತಾಲೂಕು ಒಂದು ಕೈ ಮುಗಿ ಒಂದಿತ್ತು ತಪ್ಪು ಅವ್ರಿಗೆ ಕೈ ಮುಗಿ ಒಂದಿತ್ತೇರು ಕೈ ಮುಗಿ ಒಂದಿತ್ತು ನಾರು ದಪ್ಪ ಹಿನ್ನಡೆ ಬರ್ತಾರೆ ರವಿ ಅಣ್ಣ ಬಟ್ ಇಟ್ಟಾರು ಏನು ಗೊತ್ತಿದ್ದಿ ಯಾಮಂಡೆ ಈರ್ನ ಹೆಂಗೆ ಗೊತ್ತಿಲ್ಲ ಈರೆ ಸ್ವಲ್ಪ ಸುಮಾರು ಸಮಯ ಕೆಲಸ ಬಂದೊಂದಿಲ್ಲ ನೆಟ್ಟಿದ್ದ ಅಂತಂದಿಲ್ಲ ಅಣ್ಣ ಮೂಲ ಭಾರಿ ಅದ್ಭುತ ಅಂದಿದ್ದು ಅದಾಗೆ ನಾನು ಹೆಂಗೆ ಕೊಂಚ ಐನಾಜು ತಿಂಗಳು ಹೆಂಗೆ ಕೈ ದೇರ್ಪೇರ ಒಂದಿಜ್ಜಿ ಕೈಯಿಂದ ಒಂದಿಜ್ಜಿ ಆತು ಬೇನೆ ಒಂದಿತ್ತಂದು ಯಾನ್ ಇಡೇ ಭತ್ತದ ನೆಟ್ಟದ ಪಂಚಾಕ್ಷರಿ ಜಪ ತಂದು ಬರುತ್ತನಾಗ ಒಂಜಿದ್ದೇನೆ ನಾನು ಮುರಾಣಿ ಒಂಜಿದ್ದೇನೆ ಅಲ್ಲ ಪಂಚಾಕ್ಷರಿ ಜಪಕ್ಕೆ ಕೋಟೆ ಮುರಾಣಿ ನಾನು ಕುಲ್ಯೆ ಹೆಂಗೆ ಕುಲ್ಯ ರಾಪಣ ಇಜ್ಜ ಅಂದಿತ್ತಂದು ಅಣ್ಣ ಹೆಂಗೆ ಕುಲ್ಯೆ ಹುಲ್ಲುದು ಯಾನ್ 1,000 ಜಪ ಬಂಡದಂದು ಅದು ಯಾನ್ ಕೋಡೆ ರಾತ್ರಿ ಲಕ್ಕನಕ್ಕೆ ಎನ್ನ ಮುಕ್ಕಾಲು ವರ್ಷಕ್ಕೆ ಬೇನೆ ಗುಣ ಆತಂದು ಹೆಂಗೆ ದಾದ ನಾವು ಕಾರಣ ಯಾಮಣ್ಣೆ ಖಂಡಿತ ಸೋಮನಾಥ ಕಾರಣಿಕದ್ದು ಈ ರೈಗೆ ಇದು ಅನ್ಕೊಡಿದ್ವಿ ಖಂಡಿತ ಈರೆಗೆ ಇದು ಆತನು ಬಂಡದೆ ಇನಿ ಎಂದಾರು ಫಂಡ್ ಪ್ರಕಾರ ಯಾನ್ ಕಮರ್ಷಿಯಲ್ ಟ್ಯಾಕ್ಸದ ನೆಟ್ ಇಂಜ ಅದರ ಪುದರ್ಲ ಫಂಡರಿಂದ ದೇವರ ಅರೆಗೆ ಎಡ್ಡ ಅಲ್ಪಾಡು ಇಂಚಿತನ ಒಂಜಿ ಕಾರಣಿಕ ಪವಾಡ ಮೂಲ ನಡತೊಂದು ನಡಪುಡು ಸೋಮನಾಥೆ ಕೈ ಕೊಡ್ತಿದ್ದ ಈ ಸಂದರ್ಭವನ್ನು ಬೊಕ್ಕೊಂಜಿ ಮಾತೃ ಸಂಘದಾಗ್ಲಿ ಮಹಿಳೆಯರಿಗೆ ಅಕ್ಕನಕ್ಲು ಮೆಗ್ದಿನಕ್ಲು ಎಂಕಲೆ ಮಾತೆರೆಗ್ಲ ಎಂಗ್ಲ ವ್ಯವಸ್ಥಾಪನಾ ಸಮಿತಿ ಬಕ್ಕ ಕೋಟಿ ನಾಮ ಜಾಪ ಸಮಿತಿ ಹೃತ್ಪೂರ್ವಕವಾದ ಧನ್ಯವಾದ ಈ ಸಂದರ್ಭ ಸರ್